ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನಮೆಚ್ಚಿದ ನಮ್ಮೆಲ್ಲರ ನಾಯಕರಾದಂಥ ಶಾಸಕರು ಆದ ಸನ್ಮಾನ್ಯ ಯುಟಿ ಖಾದರ್ ಸಾಹೇಬರು ಕರ್ನಾಟಕ ರಾಜ್ಯದ ನೂತನ ಮಂತ್ರಿಮಂಡಲದಲ್ಲಿ ಮಂತ್ರಿಯ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಆಯ್ಕೆಯಾಗಿರ್ತಕ್ಕಂಥ ಈ ಒಂದು ಸಂಭ್ರಮೋಲ್ಲಾಸದ ಸಂದರ್ಭದಲ್ಲಿ ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಸ್ಥಳೀಯ ಮಟ್ಟದ ನಾಯಕರು, ಹಿತೈಷಿಗಳೆಲ್ಲ ಸೇರಿಕೊಂಡು ಅವರು ಕಳೆದ 3 ವರ್ಷಗಳ ಕಾಲ ಸನ್ಮಾನ್ಯ ಸಿದ್ದರಾಮಯ್ಯರವರ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 3 ವರ್ಷಗಳ ಕಾಲ ವಿಧಾನಸಭೆಯ ಸಭಾಧ್ಯಕ್ಷರಾಗಿದ್ದುಕೊಂಡು ಅಂದರೆ ಸ್ಪೀಕರ್ ಆಗಿದ್ದುಕೊಂಡು ಯಶಸ್ವಿಯಾಗಿ ಇಡೀ ದೇಶದಾದ್ಯಂತ ಹೆಸರು ಗಳಿಸಿ ಈಗ ನೂತನ ಸಂಪುಟದಲ್ಲಿ ಸಚಿವರಾಗಿ, ಅದು ವಿಶೇಷವಾಗಿ ಮತ್ತೆ ಆರೋಗ್ಯ ಸಚಿವರನ್ನಾಗಿ ರಾಜ್ಯದಲ್ಲಿ ಆಯ್ಕೆ ಮಾಡಿರುವಂಥ ಒಂದು ಸಂಭ್ರಮದಲ್ಲಿ ನಾವೆಲ್ಲರೂ ಸೇರಿಕೊಂಡು ಅವರಿಗೊಂದು ನಾಡ ಸನ್ಮಾನ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದೇವೆ. ಇದರ ಪ್ರಯುಕ್ತ ಇವತ್ತು ಪಕ್ಷದ ಎಲ್ಲ ಸ್ಥಳೀಯ ಮಟ್ಟದ ನಾಯಕರು, ಉಳ್ಳಾಲದ ಬಹುತೇಕ ಎಲ್ಲ ವಾರ್ಡ್ಗಳಿಂದಲೂ ಪ್ರಾಯಶಃ ಜನರು ಇವತ್ತು ಒಬ್ಬೊಬ್ಬರು ಸೇರಿಕೊಂಡು ನಾವು ಇವತ್ತು ಒಂದು ಸಭೆಯನ್ನು ಸೇರಿದ್ದೇವೆ. ಈ ಸಭೆಯಲ್ಲಿ ಏನು ತೀರ್ಮಾನ ಕೈಗೊಂಡಿದ್ದೇವೆ ಅಂದ್ಕೊಂಡು ಹೇಳಿದರೆ, ಇದೇ ಭಾನುವಾರದ ಒಳಗಡೆ ಅಂದರೆ ಈ ವಾರದಲ್ಲಿ ನಾವು ಮಾನ್ಯ ಸಚಿವರಾದ ಯುಟಿ ಖಾದರ್ ಸಾಹೇಬ್ರನ್ನು ಸಂಪರ್ಕ ಮಾಡಿಕೊಂಡು ಯಾವ ತಾರೀಕಿನಂದು ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಸಂಭ್ರಮದ ಒಂದು ಅಭಿನಂದನಾ ಸಮಾರಂಭವನ್ನು ಉಳ್ಳಾಲದಲ್ಲಿ ಏರ್ಪಾಡು ಮಾಡಬೇಕು, ಅವರಿಗೆ ಅಭಿನಂದನೆಯನ್ನು ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೇವೆ. ಇದಕ್ಕೆ ಸಂಪೂರ್ಣವಾಗಿ ಎಲ್ಲ ಹೃದಯದ ಅಂತರಾಳದಿಂದ ಎಲ್ಲರೂ ಸೇರಿಕೊಂಡು ಬೆಂಬಲವನ್ನು ಸೂಚಿಸಿ, ಅನೇಕ ಮಂದಿ ಇವತ್ತು ಬರಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಕಾರಣ ಒಂದು ಶಾರ್ಟ್ ನೋಟಿಸ್ ಮೀಟಿಂಗ್ ಆಗಿತ್ತು ಇದು ಸಭೆ. ನಮ್ಮ ಇವತ್ತೊಂದು ಸಭೆಗೆ ಒಂದು ಸಮಿತಿಯನ್ನು ಕೈಗೊಂಡಿದ್ದೇವೆ. ಅದರಲ್ಲಿ ಎಲ್ಲರೂ ಸೇರಿಕೊಂಡು ಸರ್ವಾನುಮತದಿಂದ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಉಪಾಧ್ಯಕ್ಷರನ್ನಾಗಿ ಸುರೇಶ್ ಭಟ್ನಗರ್ ಅವರನ್ನು ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಪಿಯೂಷ್ ಮೊಂತಾರೋ, ಅದೇ ರೀತಿ ಇಬ್ಬರು ಕಾರ್ಯದರ್ಶಿಗಳನ್ನಾಗಿ ಉಸ್ಮಾನ್ ಕಲ್ಲಾಪ್ ಮತ್ತು ಬಾಜಿಲ್ರವರನ್ನು, ಹಾಗೆ ಇದಕ್ಕೆ ಸಮಿತಿಯ ಪ್ರಮುಖ ಸದಸ್ಯರನ್ನಾಗಿ ಮುರಳೀಧರನ್ನು ಕೂಡ ಹಾಗೂ ಅನೇಕ ಇನ್ನಿತರ ಕೆಲವರನ್ನು ಈ ಸಭೆಗೆ, ಈ ಸಮಿತಿಗೆ ನಾವು ಆಯ್ಕೆಯನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ. ಏನು ನಾವು ಸಭೆ ನಡೆಸಲಿಕ್ಕೆ ತೀರ್ಮಾನ ಮಾಡಿದ್ದೇವೆ, ಸರ್ವಶಕ್ತನಾದ ನಮ್ಮ ಸೃಷ್ಟಿಕರ್ತನ ಅನುಗ್ರಹದಿಂದ ಯಶಸ್ವಿಗೊಳಿಸಬೇಕು ಅನ್ನುವ ಉದ್ದೇಶದ ನಾವು ಇಳಿದಿದ್ದೇವೆ. ಇದಕ್ಕೆ ಈ ನಾಡಿನ ಸರ್ವ ಜನರು ಸೇರಿಕೊಂಡು ಭಾಳ ಯಶಸ್ವಿಯಾಗಿ ಇದನ್ನು ನಡೆಸ್ಕೊಳ್ಳಿಕ್ಕೆ ತಾವೆಲ್ಲರೂ ಸಹಕಾರವನ್ನು ನೀಡಬೇಕಾಗಿದೆ. ಕಾರಣ ಶಾಸಕರು ಯಾವುದೇ ಧರ್ಮಕ್ಕೆ ಸೀಮಿತಗೊಂಡವರಲ್ಲ, ಯಾವುದೇ ಜಾತಿಗೆ ಸೀಮಿತಗೊಂಡವರಲ್ಲ, ಅದೇ ರೀತಿ ಯಾವುದೇ ಒಬ್ಬ ಜನಪ್ರತಿನಿಧಿ ಆಗಿರ್ತಕ್ಕಂಥವ್ರು ಯಾವುದೇ ಪಕ್ಷ ನೋಡಿಕೊಂಡು ಕೆಲಸ ಮಾಡುವವರಲ್ಲ, ಪಕ್ಷಾತೀತವಾಗಿ ಜನರಿಗೆ ಕೆಲಸ ಮಾಡಿದಂಥವರು. ಆದ್ದರಿಂದಾಗಿ ಸರ್ವ ಧರ್ಮದ ಜನರು ಸೇರಿಕೊಂಡು ಇದನ್ನು ಯಶಸ್ವಿಗೊಳಿಸಲಿಕ್ಕೆ ತಾವು ಸಹಕಾರವನ್ನು ನೀಡಬೇಕು. ಅದೇ ರೀತಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಸಂಪೂರ್ಣ ಸಹಕಾರದೊಂದಿಗೆ ಈ ಸಭೆಯನ್ನು ನಾವು ನಡೆಸಲಿಕ್ಕೆ ಉದ್ದೇಶಿಸಿದ್ದೇವೆ. ಸನ್ಮಾನ್ ರಮೇಶ್ ಶೆಟ್ಟಿ ಅವರನ್ನು ಕೂಡ, ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರನ್ನು ಕೂಡ ಸೇರಿಸಿಕೊಂಡು ಇದನ್ನು ನಡೆಸಲಿಕ್ಕೆ ನಾವು ಉದ್ದೇಶಿಸಿದ್ದೇವೆ. ಅದೇ ರೀತಿ ನಮ್ಮ ಹಿರಿಯರು, ಮಾಜಿ ಬ್ಲಾಕ್ ಅಧ್ಯಕ್ಷರಾದ ಈಶ್ವರ್ ಉಳ್ಳಾಲ್ರವರನ್ನು ಕೂಡ ಅವರ ಆಶೀರ್ವಾದವನ್ನು ಕೂಡ ಕೇಳಿದ್ದೇವೆ. ಅದೇ ರೀತಿ ಮೂಡದ ಅಧ್ಯಕ್ಷರಾಗಿರ್ತಕ್ಕಂಥ ಸದಾಶಿವ ಉಳ್ಳಾಲ್ರವರು ಕೂಡ ನಮ್ಮೊಂದಿಗೆ ಸೇರ್ತಾರೆ ಎನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ. ಇದನ್ನು ಯಶಸ್ವಿಗೊಳಿಸಲಿಕ್ಕೆ ಮಾಧ್ಯಮದ ನನ್ನ ಸಹೋದರ ಬಂಧುಗಳು ಕೂಡ ಎಲ್ಲರೂ ಸಹಕಾರ ಕೊಡಬೇಕು ಅಂತ ನಾನು ಎಲ್ಲ ಮಾಧ್ಯಮದವರೊಂದಿಗೆ ಇದರ ಮುಖಾಂತರ ನಾನು ಅವರಲ್ಲೂ ಕೂಡ ವಿನಂತಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.